ಪುತ್ತೂರಿನ ಯುವಕ ದುಬೈಯಲ್ಲಿ ಇದ್ದುಕೊಂಡು ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯ ಪ್ರತಿಫಲವಾಗಿ, ಅವರ ಹೆಸರು ಹನೀಫ್ ಪುತ್ತೂರ್ ಅವರ ಸಾಧನೆ ಮಾಡಿ ಅದರಲ್ಲಿ ಬಂದಿರುವಂಥ ಹಣವನ್ನು ನಾನು ಕಲಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಬಂದಿರುವಂಥ ಮೊತ್ತವನ್ನು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥದ್ದು ಪ್ರಾಯಶಃ ಒಂದು ಅದ್ಭುತ ಚಿಂತನೆ ಮತ್ತು ಇಡೀ ಸಮಾಜಕ್ಕೆ ಪ್ರೇರಣೆ ಆಗುವಂಥ ಚಿಂತನೆ ಅದು. ಇದರಲ್ಲಿ ಈಗ 16 ಲ್ಯಾಪ್ಟಾಪ್ಗಳನ್ನು ಇಟ್ಟುಕೊಂಡು ಪ್ಲಸ್ ನಾವು ಟೀಚಿಂಗ್ ಮಾಡಲಿಕ್ಕೂ ಎಕ್ಸ್ಟ್ರಾ ಒಂದು ಟೋಟಲ್ 17 ಲ್ಯಾಪ್ಟಾಪ್ಸ್ಗಳಿವೆ. ಹನೀಫ್ ಪುತ್ತೂರ್ ಅವರು ಸುಮಾರು 50 ಲಕ್ಷ ರೂಪಾಯಿಯನ್ನು ಹಣವನ್ನು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟರು. ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕು ಮತ್ತು ಕಡಬ ತಾಲೂಕು, ಈ 3 ತಾಲೂಕಿನಲ್ಲಿ ಇರುವಂತಹ ಗವರ್ಮೆಂಟ್ ಸ್ಕೂಲ್ಗಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿ ಈ ಮಕ್ಕಳಿಗೆ ಬೇಸಿಕ್ ಆದಂತಹ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ. ಸುಮಾರು 5500 ಮಕ್ಕಳಿಗೆ ಬೇಸಿಕ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. 200 ಗವರ್ಮೆಂಟ್ ಸ್ಕೂಲ್ ಅನ್ನು ಕೂಡ ನಾವೀಗ ಕವರ್ ಮಾಡಿದ್ದೇವೆ. ಹನೀಫ್ ಪುತ್ತೂರ್ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಅವರೇ ಏನ್ ಮಾಡ್ತಾರೆ ಅಂತ ಇದಕ್ಕೆ ಬೇಕಾದಂತಹ ಎಲ್ಲ ಸಿಲೆಬಸ್ಗಳನ್ನ ಅವರೇ ತಯಾರು ಮಾಡಿ ಯಾವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು ಅದನ್ನೆಲ್ಲ ಅವ್ರು ಕೊಡ್ತಾರೆ. ಜಕರಿಯಾ ಜೋಕಟ್ಟೆ ಅವರು ಹೇಳಿದ್ರು, ಇದನ್ನು ನೀವು ಕಂಟಿನ್ಯೂ ಮಾಡಿ, ಇದಕ್ಕೆ ಬೇಕಾದಂತ ಏನೆಲ್ಲ ಖರ್ಚುಂಟು ತಿಂಗಳಿಗೆ 1 ಲಕ್ಷ ರೂಪಾಯಿ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅವರ ತಂದೆಯ ಹೆಸರಿನಲ್ಲಿ ವಜಿಪೆ ಗೊತ್ತು ಮರ್ಹೂಮ್ ಆಜಿ ಬಿ ಶೇಖ್ ಕುಂಜಿ ಅಂತೇಳಿ ಅವರ ಹೆಸರಿನಲ್ಲಿ ಇದನ್ನು ಲೈಫ್ ಟೈಮ್ಗೆ ಸ್ಪಾನ್ಸರ್ ಕೂಡ ಮಾಡಿದ್ರು. ನಮ್ಮ ತಾಲೂಕಿನ ಗುರುವಾಯನಕೆರೆಯ ಸರ್ಕಾರಿ ಶಾಲೆಯ ಮುಂದೆ ವಿಶೇಷವಾಗಿರುವಂತಹ ಸ್ಪೆಷಲ್ ಆಗಿರುವಂತಹ ಒಂದು ಬಸ್ ನಿಂತಿದೆ. ಯಾವುದು ವಿಶೇಷ ಬಸ್? ಇದುವೇ ನೋಡಿ, ಕ್ಲಾಸ್ ಆನ್ ವೀಲ್ಸ್. ಏನಪ್ಪ ಇದು ಕ್ಲಾಸ್ ಆನ್ ವೀಲ್ಸ್ ಅಂತ ನಿಮ್ಗೆ ಕ್ವಶನ್ಸ್ ಬರ್ತಾ ಇದೆಯಾ? ನಿಜಕ್ಕೂ ಕೂಡ ಬಹಳ ಈ ಒಂದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಈ ಬೆಂಗಳೂರಿನ ಒಂದು ಟ್ರಸ್ಟ್ ಇದು ಕಳೆದ 3 ವರ್ಷಗಳಿಂದ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಹೋಗಿ, ನಮ್ಮ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಹೋಗಿ ಉಚಿತವಾಗಿ ಅಲ್ಲಿ ಇರುವಂತಹ ಮಕ್ಕಳಿಗೆ ಫ್ರೀಯಾಗಿ ಕಂಪ್ಯೂಟರ್ ತರಬೇತಿ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದರ ಒಳಗೆ ಹೋಗಿ ವಿಸಿಟ್ ಕೊಡೋಣ ಹೇಗಿದೆ ಅಂತ. ನಿಜ ಕೂಡ ಗ್ರೇಟ್, ಒಳ್ಳೆಯ ಒಂದು ಸಮಾಜಮುಖಿ ಕೆಲಸ ಇದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ. ನಾನೀಗ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಮ್ಮ ಈ ಒಂದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸುಜಾತ್ ಸರ್ ಕೂಡ ಇದ್ದಾರೆ. ಅವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಒಳಗಡೆ ಹೇಗಿದೆ ಏನಿದೆ ಮನೆ ತೋರಿಸ್ತೀವಿ. ಈ ಬಸ್ ಅಲ್ಲಿ ಎಲ್ಲಾ ಬಸ್ಗಳಂತೆ ಚಾಲಕರಿರ್ತಾರೆ. ಇವರು ಪ್ರತಿದಿನ 12 ಗಂಟೆಗಳ ಕಾಲ ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇದು ಅಷ್ಟಲ್ಲ ವಿಶೇಷ, ಬನ್ನಿ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನ ಒಂದು ಕ್ಲಾಸ್ ಆನ್ ವೀಲ್ಸ್. ಈ ಒಂದು ಬಸ್ ಒಳಗಡೆ ಇಷ್ಟೆಲ್ಲ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಳಿಗೆ, ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಫ್ರೀಯಾಗಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಿರುವಂತಹ ಒಂದು ಟ್ರಸ್ಟ್ ಇದು. ಬಸ್ ಅಂದಾಗ ಸಹಜವಾಗಿ ಅದು ಹೊರಗಡೆ ಇದ್ದಾಗ ಬಿಸಿ ಆಗುತ್ತೆ, ಅದು ಸಿಸ್ಟಮ್ಗೂ ಒಳ್ಳೆದಲ್ಲ, ಮಕ್ಕಳಿಗೂ ಒಳ್ಳೆದಲ್ಲ. ಸೊ ಮಕ್ಕಳು ಕೂಡ ಒಂದು ಕೂಲ್ ಆಗಿ ಆರಾಮವಾಗಿ ಈ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಪಡೀಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ಈ ಬಸ್ ಅಲ್ಲಿ AC ವ್ಯವಸ್ಥೆ ಕೂಡ ಅಳವಡಿಸಿದ್ದಾರೆ. ಈ ಬಸ್ ಅಲ್ಲಿ 16+1 ಒಟ್ಟು 17 ಲ್ಯಾಪ್ಟಾಪ್ ಇದೆ. ಅದರಲ್ಲಿ ಮಕ್ಕಳಿಗೆ ಸೆಷನ್ ಪ್ರಕಾರ ಒಂದು ಬೆಳಗ್ಗೆ ಕ್ಲಾಸ್ ಅಥವಾ ಮಧ್ಯಾಹ್ನ ಕ್ಲಾಸ್ ಈ ತರ ಮಾಡಿಕೊಂಡು ಇಲ್ಲಿ ತರಬೇತಿಯನ್ನು ಕೊಡ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನ ಈ ಬಸ್ ಒಳಗಡೆ ಕಲ್ಪಿಸಲಾಗಿದೆ. ಇನ್ನು ನೀವು ಆಫೀಸಲ್ಲೆಲ್ಲ ನೋಡಿರ್ತೀರ, ಬಯೋಮೆಟ್ರಿಕ್ ಇರುತ್ತೆ, ತಂಬ ಇರುತ್ತೆ ನಮ್ಗೆ. ಇಲ್ಲಿ ಕೂಡ ಹಾಗೇನೆ ಈ ಬಸ್ ಅಲ್ಲೂ ಕೂಡ ಮಕ್ಕಳಿಗೆ ಬರುವಂತಹ ಮಕ್ಕಳಿಗೆ ತಂಬ್ ಕೂಡ ಇದೆ, ಬಯೋಮೆಟ್ರಿಕ್ ಸಿಸ್ಟಮ್ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲೊಬ್ರು ಶಿಕ್ಷಕಿ ಇರ್ತಾರೆ. ಆ ಶಿಕ್ಷಕಿ ಹೇಗೆ ಕ್ಲಾಸ್ ಮಾಡ್ತಾರೆ? ಈ ಸ್ಕ್ರೀನ್ ಮೂಲಕ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಈ ಸ್ಕ್ರೀನ್ ಮೂಲಕ ಇಲ್ಲಿ ಒಬ್ರು ಇರುವಂತಹ ಶಿಕ್ಷಕಿ ಕ್ಲಾಸ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, CC ಕ್ಯಾಮ್ರಾ ಪ್ರತಿಯೊಂದು ಮಕ್ಕಳ ಚಲನವಲನ ಆಗಿರ್ಬೋದು, ಎಲ್ಲವನ್ನು ಗಮನಿಸೋಕೆ ಆಗಿರ್ಬೋದು, ಏನೆಲ್ಲ ಮಕ್ಕಳು ಹೇಗೆ ಕಲಿತಾ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಥವಾ ಏನೇ ಇರ್ಬೋದು, ಒಂದು ಸೇಫ್ಟಿ ಪರ್ಪಸ್ ಆಗಿ CC ಕ್ಯಾಮ್ರಾ ಕೂಡ ಇಲ್ಲಿದೆ. ಇನ್ನು ಈ ಬಸ್ ಅನ್ನ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಹೊರಗಡೆ ಈ ಕಂಪ್ಯೂಟರ್ಗೋಸ್ಕರ ಜನರೇಟರ್ ವ್ಯವಸ್ಥೆ, ಜೊತೆಗೆ ಹಿಂಬದಿ ಮಕ್ಕಳಿಗೆ ಹೋಗೋಕ್ಕೋಸ್ಕರ ಈಸಿ ಆಗ್ಲಿಕ್ಕೋಸ್ಕರ ಒಂದು ಸ್ಟೆಪ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಮೂಲಕ ಆ ಮಕ್ಕಳು ಬಸ್ನ ಒಳಗಡೆ ಹೋಗ್ಬೋದು ಕಂಪ್ಯೂಟರ್ ಕ್ಲಾಸ್ಗೋಸ್ಕರ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಬರುವಂತಹ ಮಕ್ಕಳಿಗೆ ಕೈ ತೊಳೆದು ಒಳಗೆ ಹೋಗೋದು ಅಥವಾ ಹೊರಗಡೆ ಬರ್ಬೇಕು ಅಂದಿದ್ದಾಗ ಇಲ್ಲಿ ಒಂದು ಟ್ಯಾಪ್ ವ್ಯವಸ್ಥೆ ಕೂಡ ಇದೆ. ಬಹಳ ವಿಶೇಷವಾಗಿ ಮಕ್ಕಳಿಗೋಸ್ಕರ ಈ ಒಂದು ಟ್ರಸ್ಟ್
ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಈ ಬಸ್ನ ವಿಶೇಷವಾಗಿ ಡಿಸೈನ್ ಮಾಡಿದೆ. ಒಂದು ಕಡೆ ಜನರೇಟರ್, CC ಕ್ಯಾಮ್ರಾ, ಸ್ಕ್ರೀನ್, ಸ್ಟೆಪ್, ವಾಟರ್ ಟ್ಯಾಪ್ ಎಲ್ಲವೂ ಕೂಡ ಇದೆ. ಒಟ್ಟಾರೆಯಾಗಿ ಇವರ ಈ ಒಂದು ಯೋಜನೆಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಾದ್ರೆ ಬನ್ನಿ ಈ ಬಸ್ ಬಗ್ಗೆ, ಈ ಒಂದು ಕ್ಲಾಸ್ ಆನ್ ವೀಲ್ಸ್ ಬಗ್ಗೆ ಇದು ಯಾವಾಗ ಆರಂಭ ಆಯಿತು, ಇದರ ಉದ್ದೇಶ ಏನು, ಯಾಕಾಗಿ ಆರಂಭ ಮಾಡಿದ್ರು, ಬನ್ನಿ ಮಾತಾಡ್ಸೋಣ. ಆಕ್ಚುಲಿ ನಮಗೆ ವಿಷಯ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ನಮ್ಮ ತಾಲೂಕಲ್ಲಿ ಕೂಡ ಸರ್ಕಾರಿ ಶಾಲೆಗಳಿಗೆ ಹೋಗಿ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ. ಸೊ ಇದು ಯಾವಾಗ ಆರಂಭ ಆಯಿತು, ಇದರ ಮುಖ್ಯ ಕಾರಣೀಕರ್ತರು ಯಾರು ಅಂತ? ಇದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಮಂಗಳೂರಲ್ಲಿ ನಮ್ಮದೊಂದು ಟ್ರಸ್ಟ್ ಇದೆ. ಅದರಲ್ಲಿ ನಾವು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೇಯ್ನಾಗಿ ಕಾರುಣ್ಯ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಅದು ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಮತ್ತು ಲೇಡಿ ಕ್ವಶನ್ ಹಾಸ್ಪಿಟಲ್ನಲ್ಲಿ ಕಳೆದ 9 ವರ್ಷಗಳಿಂದ ನಾವು ರಾತ್ರಿಯ ಊಟವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರ ಒಟ್ಟೊಟ್ಟಿಗೆ ನಮ್ಮ ಒಬ್ಬರು ಟ್ರಸ್ಟಿ ಆದಂತಹ ಹನೀಫ್ ಪುತ್ತೂರು ಅಂತೇಳಿ, ಅವರು ಮೂಲತಃ ಪುತ್ತೂರಿನವರು. ಅವರು ಏನು ಅಂತ ಹೇಳಿದರೆ ಅವರ ಒಂದು ಕನಸಿತ್ತು. ಅವರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಲಿತು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದರ ನಂತರ ಅಬುದಾಬಿಯಲ್ಲಿ ಒಂದು ಸ್ಪೇಸ್ ರಿಸರ್ಚ್ ಸೆಂಟರ್ನಲ್ಲಿ ಭಾಳಷ್ಟು ಒಂದು ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದಾರೆ. ಆಗ ಅವರಿಗೆ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಹೆಸರು ಬಿಗ್ ಟಿಕೆಟ್ ಅಂತೇಳಿ. ಆ ಬಿಗ್ ಟಿಕೆಟ್ ಕಾಂಪಿಟೇಷನ್ಗೆ ಅವರು ಏನು ಪಾರ್ಟಿಸಿಪೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಹತ್ರ ಅದರ ಆರ್ಗನೈಸರ್ಸ್ ಕೇಳಿದರು, ಇಷ್ಟು ದೊಡ್ಡ ಅಮೌಂಟ್, ಇಷ್ಟು ದೊಡ್ಡದು ಅಂತ ಹೇಳಿದರೆ ಸುಮಾರು ಇಂಡಿಯನ್ ರುಪೀಸ್ 50 ಲಕ್ಷ ರೂಪಾಯಿ ಅದರಲ್ಲಿ ಏನು ಪ್ರೈಸ್ ಬರುವಂಥದ್ದು. ಅಷ್ಟು ದೊಡ್ಡ ಅಮೌಂಟನ್ನು ನೀವು ಏನು ಮಾಡ್ತೀರಿ ಅಂತೇಳಿ. ಆಗ ಅವ್ರು ಹೇಳಿದರು, ನಾನೊಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದವ, ಭಾಳಷ್ಟು ಕಷ್ಟದಲ್ಲಿ ನಾನು ಕಲ್ತದ್ದು. ಅದರಿಂದಾಗಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದರೆ ನನಗೆ ಭಾಳಷ್ಟು ಚಾಲೆಂಜ್ಗಳಾಗಿದೆ. ಇಂತಹ ಚಾಲೆಂಜ್ಗಳು ಬೇರೆ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ನಲ್ಲಿರುವಂತಹ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳುವಂತಹ ಒಂದು ಏನು ಉದ್ದೇಶವನ್ನು ಇಟ್ಟುಕೊಂಡು ಈ ಸಿಕ್ಕಿದ ಎಲ್ಲ ಹಣವನ್ನು ನಾನು ಅದಕ್ಕೆ ಖರ್ಚು ಮಾಡ್ತೇನೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾಳಷ್ಟು ಪ್ರಚಾರ ಆಗ್ತದೆ. ನಾವು ಎಂ ಫ್ರೆಂಡ್ಸಿನವರು ಕೂಡ ಅದಕ್ಕೆ ಭಾಳಷ್ಟು ನಾವು ಸಪೋರ್ಟ್ ಮಾಡಿದೆವು. ಇದಲ್ಲಾಗಿ ಆ ಬಿಗ್ ಟಿಕೆಟ್ನಲ್ಲಿ ಅವ್ರು ಏನಾಗ್ತಾರೆ ಅಂತ ಹೇಳಿದರೆ ವಿನ್ ಆಗ್ತಾರೆ. ಅವರು ಕೊಟ್ಟ ಮಾತಿನಂತೆ 50 ಲಕ್ಷ ರೂಪಾಯಿಯನ್ನು ಕೂಡ ಅವ್ರು ಏನು ಮಾಡ್ತಾರೆ, ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟು ನಾವೊಂದು ಬಸ್ ಪರ್ಚೇಸ್ ಮಾಡ್ತೇವೆ. ಬಸ್ ಪರ್ಚೇಸ್ ಮಾಡಿದ ಮೇಲೆ ಅದನ್ನು ಪರ್ಸನಲೈಸ್ಡ್ ಆಗಿ ಮಾಡಿಕೊಂಡು ಇದರಲ್ಲಿ ಈಗ 16 ಲ್ಯಾಪ್ಟಾಪ್ಗಳನ್ನು ಇಟ್ಟುಕೊಂಡು ಪ್ಲಸ್ ನಾವು ಟೀಚಿಂಗ್ ಮಾಡಲಿಕ್ಕೆ ಎಕ್ಸ್ಟ್ರಾ ಒಂದು ಟೋಟಲ್ 17 ಲ್ಯಾಪ್ಟಾಪ್ಸ್ಗಳಿವೆ. ಈ 17 ಲ್ಯಾಪ್ಟಾಪ್ಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕು ಮತ್ತು ಕಡಬ ತಾಲೂಕು, ಈ 3 ತಾಲೂಕಿನಲ್ಲಿ ಇರುವಂತಹ ಗವರ್ಮೆಂಟ್ ಸ್ಕೂಲ್ಗಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿ ಈ ಮಕ್ಕಳಿಗೆ ಬೇಸಿಕ್ ಆದಂತಹ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಅದು 8 ಗಂಟೆಯ ಟ್ರೈನಿಂಗ್ ಪ್ರೋಗ್ರಾಮ್. ಕೆಲವು ಸ್ಕೂಲ್ನಲ್ಲಿ ಜಾಸ್ತಿ ಮಕ್ಕಳಿದ್ದರೆ ಅದು 10 ಅವರ್ಸ್ ಕೂಡ ಆಗ್ತದೆ. ಅದು ಅಲ್ಲಿಯ ನಂಬರ್ ಆಫ್ ಸ್ಟೂಡೆಂಟ್ಸಿನ ಮೇಲೆ ಅವಲಂಬಿತವಾಗಿರುವಂಥದ್ದು. ಇದಕ್ಕೆ ನಮಗೆ ಭಾಳಷ್ಟು ಒಂದು ಒಳ್ಳೆಯ ಒಂದು ಏನು ಸಪೋರ್ಟ್ ಕೂಡ ಸಿಕ್ಕಿತ್ತು. ಈಗಾಗಲೇ ನಾವು ಸುಮಾರು 5500 ಮಕ್ಕಳಿಗೆ ಬೇಸಿಕ್ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ ಸುಮಾರು 200 ಗೌರ್ಮೆಂಟ್ ಸ್ಕೂಲನ್ನು ಕೂಡ ನಾವೀಗ ಕವರ್ ಮಾಡಿದ್ದೇವೆ. ಇದು ಈಗ ನಮ್ಮ ಕಾರ್ಯಕ್ರಮ. ಇವತ್ತು ನಮ್ಮ ತಾಲೂಕಿಗೆ ಬಂದಿರಾ, ಗುರುವಾಯನಕೆರೆಯ ಫಸ್ಟ್ ಸ್ಕೂಲ್. ನೆಕ್ಸ್ಟ್ ಇಲ್ಲಿ ಎಷ್ಟು ದಿನ ಇರುತ್ತೆ? ಈಗ ಈ ಸ್ಕೂಲ್ನಲ್ಲಿ ನಾವು ಈಗ ಪ್ಲಾನ್ ಮಾಡಿರುವಂಥದ್ದು ಮಿನಿಮಮ್ ಅಂದ್ರೆ 1 ವೀಕಿಗೆ ನಾವು ಇಲ್ಲಿ. ಹೌದು, ಪಕ್ಕನೆ ಈಗ ಎಲ್ಲಿಯಾದರೂ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನಾದರೂ ರಿಕ್ವೈರ್ಮೆಂಟ್ ಉಂಟು ಅಂತ ಹೇಳಿದ್ರೆ 1 ಅಥವಾ 2 ದಿವಸ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನಾವು ಫ್ಲೆಕ್ಸಿಬಲ್ ಆಗಿದ್ದೇವೆ. ಮತ್ತೆ ಇದರದ್ದು ಕೂಡ ನಾನು ಅದು ಹೇಳಿದೆ, ಅದು ಏನು ಅಂತ ಹೇಳಿದ್ರೆ ಈ ಹನೀಫ್ ಪುತ್ತೂರ್ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಅವರೇ ಏನು ಮಾಡ್ತಾರೆ ಅಂತ ಹೇಳಿ ಇದಕ್ಕೆ ಬೇಕಾದಂತಹ ಎಲ್ಲ ಸಿಲೆಬಸ್ಗಳನ್ನು ಅವರೇ ತಯಾರು ಮಾಡಿ ಯಾವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು ಅದನ್ನೆಲ್ಲ ಅವ್ರು ಕೊಡ್ತಾರೆ. ಮತ್ತೆ ಇದಕ್ಕೆ ನಾವು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಕೂಡ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದು ಕ್ಲಾಸ್ ಆನ್ ವೀಲ್ಸ್ ಇದಕ್ಕೆ ಒಂದು ಏನು ಸಪ್ರೇಟ್ ಆದಂಥ ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಅದಕ್ಕೆ ಒಬ್ಬರು ಹೆಡ್ ಇದ್ದಾರೆ, ಅದು ರಶೀದ್ ವಿಟ್ಲ ಅಂತೇಳಿ, ಅವರು ಅದರ ಹೆಡ್. ಅವರು ಏನು ಮಾಡ್ತಾರೆ ಅಂತ ಬೇರೆ ಅಡ್ಮಿನಿಸ್ಟ್ರೇಟಿವ್ ಆದಂತಹ ಏನೆಲ್ಲ ಸಪೋರ್ಟ್ ಇದಕ್ಕೆ ಬೇಕು, ಯಾಕಂತ ಹೇಳಿದ್ರೆ ಇದರಲ್ಲಿ ಕೂಡ ಭಾಳಷ್ಟು ಮ್ಯಾನೇಜ್ಮೆಂಟ್ ಇದೆ. ಟೀಚರ್ಸ್ಗಳ ಮ್ಯಾನೇಜ್ಮೆಂಟ್ ಆಗಬೇಕು, ಮತ್ತು ಡ್ರೈವರ್ಸ್ ಇದ್ದಾರೆ, ಹೆಲ್ಪರ್ಸ್ ಇದ್ದಾರೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಇದಕ್ಕೆ ಪೆಟ್ರೋಲ್ ಏನು ಡೀಸೆಲ್ ಹಾಕುವಂಥದ್ದು, ಇದೆಲ್ಲ ಭಾಳಷ್ಟು ಅದರಲ್ಲಿ ಭಾಳ ಕೆಲಸ ಇದೆ. ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಬ್ ಕಮಿಟಿ ಇದೆ, ಕ್ಲಾಸ್ ಆನ್ ವೀಲ್ಸ್ ಕಮಿಟಿ ಅಂತೇಳಿ. ಅವರು ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಾವು ಅದನ್ನು ಓವರ್ ಆಲ್ ಆಗಿ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮ್ಯಾನೇಜ್ ಮಾಡ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಇದಕ್ಕೆ ಈಗ ಹನೀಫ್ ಪುತ್ತೂರ್ ಅವರು ಸುಮಾರು 50 ಲಕ್ಷ ರೂಪಾಯಿಯನ್ನು ಹಣವನ್ನು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟರು. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ನಮಗೆ
ಇದನ್ನು ಮೇಂಟೈನ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಹೋಗುದು ಅಂತ ಹೇಳುವಂಥ ಒಂದು ಚಾಲೆಂಜ್ ಬಂತು. ಆಗ ನಾವು ಹನೀಫ್ ಪುತ್ತೂರ್ ಅವರು ಮತ್ತೆ ಒಂದು 10 ಲಕ್ಷ ರೂಪಾಯಿವರೆಗೆ ಅವರ ಪರ್ಸನಲ್ ಹಣವನ್ನು ಕೂಡ ಇದಕ್ಕೆ ಅವರು ಕೊಟ್ಟರು. ಆದರೂ ಕೂಡ ನಮಗೆ ಇದನ್ನು ಏನು ಬಸ್ಸನ್ನು ಮೇಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿದು ಖರ್ಚಿದೆ. ಈ ಹಣವನ್ನು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ನಾವು ಏನು ಮಾಡೋದು ಅಂತೇಳಿ ನಮ್ಮ ಒಂದು ಕಷ್ಟದಲ್ಲಿರುವಂಥ ಒಂದು ಸಂಕಷ್ಟದಲ್ಲಿರುವಾಗ ನಮಗೆ ಭಾಳಷ್ಟು ಬೆನ್ನೆಲುಬಾಗಿ ನಿಂತವರು ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಆದಂತಹ ಜಕರಿಯಾ ಜೋಕಟ್ಟೆ ಅವರು. ಅವರು ಹೇಳಿದರು, ಇದೊಂದು ಒಳ್ಳೆಯ ಒಂದು ಕಾಸಿಗೋಸ್ಕರ ನೀವು ನಡೆಸ್ತಾ ಇರುವಂಥ ಕಾರ್ಯಕ್ರಮ, ದಿಸ್ ಈಸ್ ಫಾರ್ ದಿ ಎಜುಕೇಷನ್ ಆಫ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್, ಆದ್ದರಿಂದ ಯಾವುದೇ ಕಾರಣಕ್ಕೆ ಇದು ನಿಲ್ಲಬಾರ್ದು, ಇದನ್ನು ನೀವು ಕಂಟಿನ್ಯೂ ಮಾಡಿ, ಇದಕ್ಕೆ ಬೇಕಾದಂಥ ಏನೆಲ್ಲ ಖರ್ಚುಂಟು ತಿಂಗಳಿಗೆ 1 ಲಕ್ಷ ರೂಪಾಯಿ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಅವರು ಅವರ ತಂದೆಯ ಹೆಸರಿನಲ್ಲಿ ಬಜಿಪ್ಪೆಗೊತ್ತು ಮರ್ಹೂಮ್ ಆಜಿ ಬಿ ಶೇಖ್ ಕುಂಜಿ ಅಂತೇಳಿ ಅವರ ಹೆಸರಿನಲ್ಲಿ ಇದನ್ನು ಲೈಫ್ ಟೈಮ್ಗೆ ಸ್ಪಾನ್ಸರ್ ಕೂಡ ಮಾಡಿದರು. ಆ ರೀತಿಯಲ್ಲಿ ಈಗ ಈ ಎಲ್ಲ ಕಾರಣದಿಂದಾಗಿ ಎಂ ಫ್ರೆಂಡ್ಸ್ ಇದನ್ನು ಭಾಳಷ್ಟು ಒಂದು ಸಕ್ಸಸ್ಫುಲ್ ಆಗಿ ನಾವು ಅದನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಇದೀಗ ಈ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟ್ ಇದ್ದಾರೆ ಸರ್, ಹೇಳಿ ಸರ್, ಈಗ ನಮ್ಮ ಗುರುವಾಯಿನ ಕೆರೆಗೆ ಬಂದಿದ್ದೀರಾ, ಸೊ ಇಲ್ಲಿನ ಸಹಕಾರಗಳು ಎಲ್ಲ ಹೇಗಿದೆ? ಬಹಳ ಒಳ್ಳೆಯ ಸಹಕಾರ. ಯಾಕಂತ ಹೇಳಿದ್ರೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದು ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ತಾಲೂಕಿನಾದ್ಯಂತ ಇವತ್ತು ಪ್ರಾರಂಭ ಮಾಡಬೇಕು ಅನ್ನೋಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಯ ಸರ್ಕಾರಿ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಈಗ ಬೆಳೆಯುತ್ತಿರುವಂತಹ ಯುಗ, ನಾವು ದಿನದಿಂದ ದಿನಕ್ಕೆ ಇವತ್ತು ಕಲಿತ ವಿಷಯಗಳು ನಾಳೆ ಇಲ್ಲ. ಈಗಾಗಲೇ ನಮ್ಮ CS ಮಾಡಿದಂಥ ವಿದ್ಯಾರ್ಥಿಗಳು ಹಲವಾರು ಉದ್ಯೋಗಗಳನ್ನ ಕಳೆದುಕೊಂಡಿರುವಂತಹ ಕಾಲದಲ್ಲಿ ನಾವು ಇದ್ದೇವೆ. ಈಗ AI ಅಂತ ಹೇಳಿ ಹೊಸ ಇದು ಬಂದಿದೆ. ಅದಕ್ಕೆ ಇದಾಗಿ ಅನುಕೂಲವಾಗಿ ವಿದ್ಯಾರ್ಥಿಗಳೇನಾಗಿ ಇನ್ನೂ ಅಪ್ಡೇಟ್ ಆಗಬೇಕು. ಆಗ ಅಪ್ಡೇಟ್ ಆಗಿದ್ರೆ ಸರ್ಕಾರಿ ಮಾಧ್ಯಮದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೆಲವು ಇಂತಹ ಸವಲತ್ತುಗಳ ಕೊರತೆಗಳನ್ನು ಎದುರಿಸಬಾರದು ಅನ್ನುವಂತಹ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಟ್ರಸ್ಟಿ ಆಗಿರುವಂತಹ ಹನೀಫ್, ಈಗಾಗಲೇ ನಮ್ಮ ಇವರು ನಮ್ಮ ಸುಜಾ ಮೊಹಮ್ಮದ್ ಸರ್ ಕಾರ್ಯಾಧ್ಯಕ್ಷರು ಈಗ ನಮಗೆ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತೆ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹಳ ಉತ್ತಮ ಒಂದು ಇದನ್ನ ಅವರು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋದ್ರು. ಯಾಕಂದ್ರೆ ಈಗ ನಮ್ಮಲ್ಲೇ ನಾವು ಒಂದು 50 ಲಕ್ಷ ಸಿಕ್ಕಿದ್ರೆ ನೀನು ಏನ್ ಮಾಡ್ತೀಯ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ನಾವೊಂದು ಮನೆ ಕಟ್ತೇವೆ ಅಥವಾ ಒಂದು ಕಾರ್ ತೆಗೀತೇವೆ ಅಂತ ಹೇಳಿ. ನಿಜವಾಗಿಯೂ ಏನು ಅಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಆದ್ರೆ ಅವರ ಒಂದು ಆ ಯೋಜನೆ ಅದನ್ನ ಒಂದು ಮುಂದುವರಿಸಲಿಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತದ್ದು ನಮ್ಮ ಸಂಸ್ಥೆಯ ಎಂ ಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ ನ ಜಕರಿಯಾ ಜೋಕಟ್ಟೆ ಅವರ ತಂದೆಯ ಸ್ಮರಣತೆಯನ್ನ ಕಂಟಿನ್ಯೂ ಆಗಿ ಲೈಫ್ ಟೈಮ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅದನ್ನ ಅದು ಸಹ ನಮಗೆ ಒಂದು ಬಹಳ ಒಂದು ಉತ್ತಮ ಒಳ್ಳೆಯ ಒಂದು ಚೇರ್ಮನ್ ನಮ್ಮ ಈ ಒಂದು ಸಂಸ್ಥೆಗೆ ಸಿಕ್ಕಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಮತ್ತೆ ಇದು ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ನಾವು ಯಾವ ತರ ಮಾಡಬಹುದು, ಇದಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ ಆಹ್ವಾನ ಮಾಡಬೇಕು. ಯಾಕಂದ್ರೆ ಇದು ಸರ್ಕಾರದ ಕೆಳ ಸ್ತರದಲ್ಲಿ ಬರುವಂತಹ ಒಂದು ಆಗ್ಬೇಕು. ಯಾಕಂದ್ರೆ ನಾಳೆ ಇದರ ಕ್ವಶನ್ ಇರಬಾರ್ದು, ಸಮಾಜದಲ್ಲಿ ಏನಾದ್ರು ಕಾನೂನು ತೊಡಕುಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ಈ BO ಅನ್ನ ನಾವು ಆಹ್ವಾನ ಮಾಡಿದ್ದೇವೆ. ಅದೇ ತಾಲೂಕಿನ ಜನಪ್ರಿಯ ಶಾಸಕ ಹರೀಶ್ ಪೂಂಜರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಮಾಜಿ MLC ಆಗಿರುವಂತಹ ಪ್ರತಾಪ್ ಸಿಂಹ ನಾಯಕರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೆ ಹಾರೈಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಶಾಲೆಯಿಂದ ಗುರುವಾಯಿನ ಶಾಲೆಯಿಂದ ಪ್ರಾರಂಭ ಆದದ್ದು ನನಗೆ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು ಕಲ್ತಿರುವಂತಹ ಒಂದು ನನ್ನ ಶಾಲೆ, ಆದ್ರೆ ನನ್ನ ಶಾಲೆಯಿಂದ ಇದೊಂದು ಪ್ರಾರಂಭ ಬೆಳ್ತಂಗಡಿ ಆದದ್ದು ನನಗೆ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ಇದೀಗ ಮಕ್ಕಳಿಗೆ ಇಲ್ಲಿ ಕಂಪ್ಯೂಟರ್ ಶಿಕ್ಷಣ ಕೊಡುವಂತಹ ಶಿಕ್ಷಕಿದ್ದಾರೆ, ಚೈತ್ರ ಮೇಡಮ್ ಇದ್ದಾರೆ. ಮೇಡಮ್, ಹೇಗಿದೆ ಎಲ್ಲ ವರ್ಕ್ ಎಲ್ಲ ಹೇಗೆ ಅನಿಸುತ್ತೆ ನಿಮ್ಗೆ ಇದರ ವರ್ಕ್ ಮಾಡಿ? ಮ್ಯಾಮ್, ಅಂದರೆ ಇದೀಗ ಮಕ್ಕಳಿಗೆ ಫ್ರೀಯಾಗಿ ಕ್ಲಾಸ್ ಕೊಡುವಂಥದ್ದಲ್ಲ, ಸೊ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಕೂಡ ಬರ್ತದೆ. ಅಂದರೆ ಈ ಥರ ಡಿಜಿಟಲ್ ಬಸ್ಸಲ್ಲಿ ಕ್ಲಾಸ್ ನೀಡೋದ್ರಿಂದ ಮತ್ತು ಇಂಗ್ಲೀಷ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿಯುವಾಗ ನಮಗೆ ಕೂಡ ಕಲಿಸಬೇಕು ಅನ್ನೋಷ್ಟು ತುಂಬ ಖುಷಿ ಆಗ್ತದೆ. ಇವರ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ಇವರೀಗ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಕ್ಲಾಸ್ ಮಾಡಿದಾರಲ್ಲ, ಪ್ರತಿ ತಾಲೂಕಿಗೂ ಕೂಡ ಈ ಥರ ಒಂದು ಬಸ್ ಇದ್ರೆ ಮಕ್ಕಳಿಗೆ ವಾರದಲ್ಲಿ ಒಂದು 2 ಸಲ ಆದ್ರೂ ಕ್ಲಾಸ್ ಸಿಕ್ಕರೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಸಹಕಾರ ಬೇಕು ಎಲ್ಲರೂ. ಹೌದು, ಎಲ್ಲರದ್ದು ಕೂಡ ಸಹಕಾರ ಬೇಕು ಅಂತ ಹೇಳ್ತೀವಿ. ಗುರುವಾಯಿನ ಕೆರೆಯ ಸರ್ಕಾರಿ ಶಾಲೆಗೆ ಈ ಒಂದು ಕ್ಲಾಸ್ ಆನ್ ವೀಲ್ಸ್ ಅಂತ ಒಂದು ಹೊಸ ಒಂದು ಆಕ್ಚುಲಿ ನಮ್ಗೆ ನಾವು ಇಷ್ಟು ನೋಡಿರ್ಲಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಂದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರಿನ ಸಹಕಾರದೊಂದಿಗೆ ಒಂದು ಪುತ್ತೂರಿನ ಯುವಕ ದುಬೈಯಲ್ಲಿ ಇದ್ದುಕೊಂಡು ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯ ಪ್ರತಿಫಲವಾಗಿ, ಅವರ ಹೆಸರು ಹನೀಫ್ ಪುತ್ತೂರ್ ಅವರ ಸಾಧನೆ ಮಾಡಿ ಅದರಲ್ಲಿ ಬಂದಿರುವಂತಹ ಹಣವನ್ನು ನಾನು ಕಲಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಬಂದಿರುವಂಥ ಮೊತ್ತವನ್ನು ಎಂ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥದ್ದು ಪ್ರಾಯಶಃ ಒಂದು ಅದ್ಭುತ ಚಿಂತನೆ ಮತ್ತು ಇಡೀ ಸಮಾಜಕ್ಕೆ ಪ್ರೇರಣೆ ಆಗುವಂಥ ಚಿಂತನೆ ಅದು. ಯಾಕಂದರೆ ಈ ರೀತಿಯ ಒಬ್ಬ ವ್ಯಕ್ತಿ ಹತ್ರನೂ ಈ ರೀತಿಯ ಚಿಂತನೆಗಳು ಬಂದರೆ ಸಮಾಜ
ಅದು ಸುಧಾರಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಅದೆಷ್ಟೋ ಮಹಾನ್ ಭಾವರನ್ನು ಯಾಕೆ ನೆನಪಿಸ್ತೀವಿ ಅಂತ ಹೇಳಿದ್ರೆ, ಅವರ ಒಂದು ಚಿಂತನೆ ಸಮಾಜದಲ್ಲಿ ಪರಿವರ್ತನೆಯನ್ನು ತಂದಿತ್ತು. ಇವತ್ತು ಹನೀಫ್ ಅವರ ಚಿಂತನೆಯು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಪ್ರಾಯಶಃ ಇವತ್ತು ಚಾರಿಟೇಬಲ್ ಟ್ರಸ್ಟ್ನವರು, ಫ್ರೆಂಡ್ಸ್ನವರು ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲೂ ಸಹ ಕಾರುಣ್ಯ ಎನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನು ಇಟ್ಟುಕೊಂಡು ಅಲ್ಲಿ ಸಂಜೆ ರಾತ್ರಿ ಎಲ್ಲ ಪೇಷಂಟ್ಗಳಿಗೆ ಊಟವನ್ನು ಮಾಡುವಂತ ವ್ಯವಸ್ಥೆ ಇದೆಯಲ್ಲ, ಪ್ರಾಯಶಃ ಇದನ್ನೆಲ್ಲರೂ ನಾವು ಮೆಚ್ಚಿಕೊಳ್ಳುವಂಥದ್ದು. ಮತ್ತು ನಾವು ಸಹ ಇದರ ಜೊತೆಯಲ್ಲಿ ಅವರಿಗೆ ಸಹಕಾರವನ್ನು ಕೊಡತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ದೇವರ ಹತ್ರ ಪ್ರಾರ್ಥನೆ ಇಷ್ಟೇ ಮಾಡುದು, ಇನ್ನು ನೀವು ಇನ್ನಷ್ಟು ಸಮಾಜ ಸೇವೆ ಮಾಡುವಂತ ಯೋಗ ಭಾಗ್ಯವನ್ನು ದೇವರು ನಿಮಗೆ ಕರುಣಿಸ್ಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಕಾರಿ ಅವರ ನೇತೃತ್ವದಲ್ಲಿ ಈ ಒಂದು ಏನು ಈ ಬಸ್ ನ ಮೂಲಕ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತ ಎಂ ಫ್ರೆಂಡ್ಸ್ ನ ಚಾರಿಟೇಬಲ್ ನ ಚೇರ್ಮನ್ ಅವರು ಏನಿದ್ದಾರೆ, ಪ್ರತಿ ತಿಂಗಳು ಇದರ ಎಕ್ಸ್ಪೆನ್ಸ್ ಅನ್ನು ಕೊಡುವಂತ ಒಂದು ದೊಡ್ಡ ಸಹಕಾರವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ನಡಿಬೇಕಾದ್ರೆ ಇವತ್ತು ಇಲ್ಲಿ ಒಂದಷ್ಟು ಸ್ಟಾಫ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ಇವರನ್ನೆಲ್ಲರನ್ನು ತಿಂಗಳಿಗೆ ಅವರಿಗೆ ಸ್ಯಾಲ್ರಿ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಇದಕ್ಕೂ ಸಹ ಅವರು ಸಹಕಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನೊಬ್ಬ ಬೆಳ್ತಂಗಡಿಯ ಜನಪ್ರತಿನಿಧಿಯಾಗಿ ನಾನು ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಥಾಪಕರಾಗಿರ್ತಕ್ಕಂಥ ರಶೀದ್ ವಿಟ್ಲ ಅವರು ಇದ್ದಾರೆ. ಅವರು ಸಹ ಇವತ್ತು ಬಂದಿಲ್ಲ, ಆದ್ರೆ ಅವರ ಏನು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನನ್ನ ಭರವಸೆಯನ್ನು ಸಹ ಕೊಡ್ತೇನೆ. ಈ ಒಂದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಏನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನನ್ನ ಹತ್ರ ಬನ್ನಿ, ನನ್ನಿಂದ ಏನು ಸಹಕಾರ ಬೇಕೋ ಆ ಸಹಕಾರವನ್ನು ಕೊಡುವಂತ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾಜ ಸೇವೆಯ ಹೆಸರಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಇನ್ನಷ್ಟು ಸಮಾಜಮುಖಿಯಾಗಿ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಹ ದೇವರ ಹತ್ರ ಮಾಡ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಸರ್, ಕ್ಲಾಸ್ ಆನ್ ವೀಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ಬದಲಾದ ಕಾಲ ಈಗ. ಮೊದಲು ಅಕ್ಷರ ಜ್ಞಾನ ಇಲ್ಲದಿದ್ದರೆ ಅವರು ವಿದ್ಯಾವಂತರಲ್ಲ ಅಂತ ಹೇಳುವಂತಹ ಕಾಲಘಟ್ಟ ಒಂದಿತ್ತು. ಆದರೆ ಇವತ್ತು ಕಂಪ್ಯೂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಜ್ಞಾನ ಇಲ್ಲ ಅಂಥೇಳಿ ಆದರೆ ನಾವು ನಿರಕ್ಷರರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮನುಷ್ಯನ ಬದುಕಿನ ಎಲ್ಲ ಭಾಗದಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ತಂತ್ರಜ್ಞಾನದ ಉಪಯೋಗದಿಂದಲೇ ನಡಿಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮನುಷ್ಯನ ಹತ್ರ ಮೊಬೈಲ್ ಇಲ್ಲ ಅಂತ ಹೇಳಿದರೂ ಕೂಡ ಇವತ್ತು ಅವರು ಯಾವುದೇ ಕ್ಷೇತ್ರದಲ್ಲಿಯೂ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ದಿನಘಟ್ಟದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲಿ ಕಂಪ್ಯೂಟರ್ನ ವ್ಯವಸ್ಥೆ ಇಲ್ಲ, ಅಲ್ಲಿ ಈ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಾನಿಗಳ ಸಹಕಾರದಿಂದ ಆ ಮಕ್ಕಳಿಗೆ ಕಂಪ್ಯೂಟರ್ನ ಏನು ವಿದ್ಯಾಭ್ಯಾಸವನ್ನು ಕೊಡುವಂತಹ, ಅದು ಸಹ ಜಗತ್ತಿನಲ್ಲಿಯೇ ಭಾರತಕ್ಕೆ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಿದೆ. ಕರ್ನಾಟಕಕ್ಕಿದೆ. ಬೆಂಗಳೂರನ್ನು ಅದರ ರಾಜಧಾನಿಯಾಗಿಯೇ ನಾವು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಊರಿನ ಮಕ್ಕಳಿಗೆ ಕಂಪ್ಯೂಟರ್ ಗೊತ್ತಿಲ್ಲ ಅಂಥೇಳಿ ಆದರೆ ಬಹುಶಃ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದವರು ಬಹಳ ಸರ್ಕಾರಿ ಶಾಲೆಯ ವ್ಯವಸ್ಥೆಯಿಂದಲೇ ಕಲಿತು ಮೇಲೆ ಬಂದವರಾದ ಕಾರಣ ಅವರಿಗೆ ಅದರ ಅನುಭವ ಮತ್ತು ಅಗತ್ಯವನ್ನು ಕಂಡದರ ಪರಿಣಾಮವಾಗಿ ನಮ್ಮ ಊರಿನ ಮಕ್ಕಳಿಗೆ ವಿಶ್ವಾಸ ಕೊಡುವ ದೃಷ್ಟಿಯಲ್ಲಿ ಈ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನವರು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಇದೊಂದು ತಪಸ್ಸೆ. ಇಡೀ ಆ ಮಕ್ಕಳಿಗೆ ಒಂದು ವಿಶ್ವಾಸ ತುಂಬಿಸುವಂತಹ ವ್ಯವಸ್ಥೆ. ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲದಿದ್ದರೂ ಕೂಡ ಈ ಬಸ್ಸು ಹೋಗಿ ಅಲ್ಲಿ ಅವರಿಗೆ ಅಂದರೆ ವಿದ್ಯುತ್ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಮಕ್ಕಳಿಗೆ ಇದರ ಒಂದು ಹೌದು ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಮಕ್ಕಳಲ್ಲಿ ಅವರ ಜೀವನದಲ್ಲಿ ನನಗೂ ಗೊತ್ತಿದೆ ಅಂತ ಹೇಳುವಂತಹ ಒಂದು ವಿಶ್ವಾಸ ಏನಿದೆ ಅದನ್ನು ತುಂಬಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಪ್ರತಿ ಊರಿನಲ್ಲಿಯೂ ಆಗುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ಭಗವಂತ ಅವರಿಗೆ ಎಲ್ಲ ರೀತಿಯಿಂದ ಊರಿನವರು, ಶಾಲೆಯವರು ಎಲ್ಲರೂ ಅವರಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅವರಿಗೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು
ವಿನಂತಿಸ್ತೇನೆ. ಕ್ಲಾಸ್ ಆನ್ ವೀಲ್ಸ್ ಎಂಬ ಕಾನ್ಸೆಪ್ಟ್ನ ರೂವಾರಿ ಹನೀಫ್ ಪುತ್ತೂರು. ಇವರು UAEಯ ಯೂನಿವರ್ಸಿಟಿ ಆಫ್ ದುಬೈ ಇದರ IT ಮ್ಯಾನೇಜರ್ ಹಾಗೂ ಮೊಹಮ್ಮದ್ ಬಿನ್ ರಾಶಿದ್ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕ್ಲೌಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಆಗಿದ್ದಾರೆ. ಇವರು ಪುತ್ತೂರು ಸುದ್ದಿ ಬಿಡುಗಡೆಯ ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ಅವರ ಕೊಡುಗೆ ಕೂಡ ನಮ್ಮ ಸುದ್ದಿ ಬಿಡುಗಡೆ ಕೂಡ ಇದೆ. ಇದೀಗ ಅವರ ಈ ದೊಡ್ಡ ಕೊಡುಗೆಯಿಂದಾಗಿ ಸಾವಿರಾರು, ಈವರೆಗೆ 5,500 ಬಡ ವಿದ್ಯಾರ್ಥಿಗಳು, ಸರ್ಕಾರಿ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ ಆನ್ ವೀಲ್ಸ್ ಮೂಲಕ ಉಚಿತವಾಗಿ ಕಂಪ್ಯೂಟರ್ ಬೇಸಿಕ್ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಇದೀಗ ಈ ಒಂದು ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ನ ಒಂದು ಉದ್ದೇಶ ಇದೆ, ದೊಡ್ಡ ಯೋಜನೆ ಇದೆ. ಇನ್ನಷ್ಟು ಬಸ್ಗಳನ್ನ ಹಾಕಬೇಕು, ಅನೇಕ ಮಕ್ಕಳಿಗೆ ಇದರ ಒಂದು ಅನೇಕ ಮಕ್ಕಳು ಇದರ ಫಲಾನುಭವಿಗಳು ಆಗಬೇಕು ಅಂತ ಯೋಜನೆ ಇದೆ. ಹಾಗಾಗಿ ಅನೇಕರ ಸಹಕಾರ ಬೇಕು ಅಂತ ಕೂಡ ಕೇಳಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇದರ ಬಗ್ಗೆ ಒಂದು ಸೇವೆ ಮಾಡಬೇಕು, ಮಕ್ಕಳಿಗೆ ಉಚಿತವಾಗಿ ಶಿಕ್ಷೆ ಕೊಡೋಕ್ಕೋಸ್ಕರ ನಮ್ದು ಕೂಡ ಒಂದು ಸೇವೆ ಇರಲಿ ಅಂತ ಮನಸ್ಸಿರುವಂತವರು ಇವರ ಮೂಲಕ ಕೈ ಜೋಡಿಸಬಹುದು ಅಂತ ಹೇಳ್ತಾ, ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಗುರುವಾಯಿನಕೆರೆ, ಬೆಳ್ತಂಗಡಿ.